ನಮ್ಮೂರು ನಮ್ಮ ಜನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಈ ಬಾರಿ ನಾವು ನಮ್ಮೂರು ನಮ್ಮ ಜನ ಕಾರ್ಯಕ್ರಮದಲ್ಲಿ ಬಂಟ್ವಾಳ ಕ್ಷೇತ್ರವನ್ನು ತೆಗೆದುಕೊಂಡಿರುವಂಥದ್ದು. ಬಂಟ್ವಾಳ ತಾಲೂಕಿನ ಎಲ್ಲ ಪ್ರಸಿದ್ಧವಾದಂತಹ ತಾಣಗಳ ಬಗ್ಗೆ, ಐತಿಹಾಸಿಕ ಪುರಾಣಗಳ ಬಗ್ಗೆ, ಐತಿಹಾಸಿಕವಾದಂತಹ ಹಿನ್ನೆಲೆಗಳನ್ನು ತಿಳಿಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ, ಇವತ್ತು ಬಂಟ್ವಾಳ ತಾಲೂಕಿನ ನಗರ ಪ್ರದೇಶ ಹೇಗಿದೆ ಅನ್ನೋದನ್ನ ನೋಡ್ಕೊಬರೋಣ. ಅಲ್ಲದೆ ಇವತ್ತು ಐತಿಹಾಸಿಕ ಒಂದು ಪ್ರದೇಶಗಳ ಬಗ್ಗೆ ಒಂದು ಕಿರುನೋಟ ನಿಮ್ಮ ಮುಂದೆ. ಎತ್ತ ನೋಡಿದ್ರೂ ಪ್ರಕೃತಿ ಸೌಂದರ್ಯ, ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ನಿಂತು ನೋಡಿದ್ರೆ ಆಗಸುವೆ ದರಗಿಳಿದು ಬಂದಂತೆ ಭಾಸವಾಗುವ ಮೋಡಗಳು. ಇಂತಹ ಪ್ರಕೃತಿ ಸೌಂದರ್ಯವನ್ನ ನೋಡಲು ಎರಡು ಕಣ್ಣು ಸಾಲದು. ಅಂದ ಹಾಗೆ ಕಣ್ಣಿಗೆ ಉಲ್ಲಾಸವನ್ನ ಕೊಡುವ ತಾಣ ಬಂಟ್ವಾಳ. ನಾಡ ತುಂಬ ಕಾಡು ಮೇಡು ಹಳ್ಳ ಕೊಳ್ಳ ಚಂದ, ಊರು ಕೇರಿ ಹಾದಿ ಬದಿಗೆ ಅಚ್ಚ ಹಸಿರು ಅಂದ. ಪ್ರಕೃತಿ ಮಡಿಲಿನಲ್ಲಿ ರಮ್ಯ ತಾಣಗಳ ಸುಂದರವಾದ ನೋಟ ಬಂಟ್ವಾಳ. ಎಲ್ಲ ಧರ್ಮ ಭಾವೈಕ್ಯತೆಯಲ್ಲಿ ಒಂದಾದ ಊರು. ಇಲ್ಲಿನ ಧರ್ಮ ಭಾವೈಕ್ಯತೆಗಳು ಇತಿಹಾಸವನ್ನ ನೆನಪು ಮಾಡುತ್ತವೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಪ್ರಕೃತಿ ತಾಣದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕೃಷಿಕರಿದ್ದಾರೆ. ದಿನ ದಿನ ಹಸಿರಿನ ಹೊಲಗಳು ನಗುತ್ತಲಿ ರಂಗಾಗ್ಯವೋ, ಕ್ಷಣ ಕ್ಷಣ ಹರಿಯುತ್ತ ನದಿಗಳು ಕಲಕಲ ಉಲಿದಾಡ್ಯವೋ. ತೆಂಗು ಕಂಗು ಮಾವು ಬೇವು ಆಲ ಬೆಲ್ಲ. ಬಂಟ್ವಾಳ ವ್ಯಾಪಾರಕ್ಕೆ ಒಂದು ಮುಖ್ಯ ಕೇಂದ್ರವಾದ ಸ್ಥಳ. ಗೌಡ ಸಾರಸ್ವತ ಬಾಳಿಕ ಕುಟುಂಬ ಇಲ್ಲಿ ವಾಸವಾಗಿತ್ತು. ನಾನು ಬಂಟ್ವಾಳದ ಹತ್ತಿರ ವಾಸವಾಗಿರುವ ಬಂಟ್ವಾಳದಲ್ಲಿ ನನ್ನ ಹೆಚ್ಚಿನ ಚಟುವಟಿಕೆಗಳನ್ನು ಎಳವೆಯಲ್ಲಿ ಮಾಡಿದ್ದೆ. ಬಂಟ್ವಾಳ ಅಂತ ಹೇಳಿದರೆ ವ್ಯಾಪಾರಕ್ಕೆ ಭಾಳ ಮುಖ್ಯವಾದಂಥ ಕೇಂದ್ರವಾಗಿತ್ತು. ಆದ್ದರಿಂದ ಗೌಡ ಸಾರಸ್ವತ ಸಮಾಜದ ಬಾಳಿಗ ಫ್ಯಾಮಿಲಿಯವರು ಮುಖ್ಯವಾಗಿ ಇಲ್ಲಿ ಬಂದು ನೆಲೆಯಾದರು. ಘಟ್ಟದ ಮೇಲೆ ಬೆಳೆದ ತರಕಾರಿ ಸಾಮಗ್ರಿಗಳನ್ನ ಹೇರೆತ್ತಿನ ಹಾದಿಯಲ್ಲಿ ಬಂಟ್ವಾಳಕ್ಕೆ ತಂದು ನದಿಯ ಮಾರ್ಗವಾಗಿ ಮಂಗಳೂರಿಗೆ ಸಾಗಿಸಲಾಗ್ತಾ ಇತ್ತು. ಇಲ್ಲಿಯವರೆಗೆ ಘಟ್ಟದ ಸಾಮಾನುಗಳು ಹೇರೆತ್ತಿನ ಹಾದಿಯಲ್ಲಿ ಬಂದು ಇಲ್ಲಿಂದ ನದಿಯ ದೋಣಿಯ ಮೂಲಕ ಮಂಗಳೂರಿಗೆ ಹೋಗ್ತಿತ್ತು. ಮಂಗಳೂರಿನ ಸಾಮಾನುಗಳು ದೋಣಿಯಲ್ಲಿ ಬಂಟ್ವಾಳದವರೆಗೆ ಬಂದು ಬಂಟ್ವಾಳದಿಂದ ಹೇರೆತ್ತಿನ ಮೂಲಕ ಘಟ್ಟದ ಮೇಲೆ ಹೋಗ್ತಾ ಇದ್ದು. ಅದರಿಂದ ತುಂಬ ದೊಡ್ಡ ವ್ಯಾಪಾರ ಕೇಂದ್ರ ಆಗಿರ್ತಿತ್ತು. ಹಾಗಾಗಿ ಈ ಕೇಂದ್ರ ಆಗಿನ ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು. ಅಷ್ಟೇ ಅಲ್ಲದೆ ಹಿಂದಿನ ಕಾಲದಲ್ಲಿ ಸೈನಿಕ ನೆಲೆಯಲ್ಲಿ ಬಂಟ್ವಾಳಕ್ಕೆ ಪ್ರಾಮುಖ್ಯತೆ ಇದೆ. ಪರಂಗಿಯವರು ಪೋರ್ಚುಗೀಸರು ಇಲ್ಲಿ ದಾಳಿ ಮಾಡಿದಂತಹ ಸಾಕಷ್ಟು ಇತಿಹಾಸಗಳಿವೆ. ಮಂಗಳೂರಿನಿಂದ ಪರಂಗಿಯ ಪೇಟೆಯವರೆಗೆ ಬಂದು ಅಲ್ಲಿ ಒಂದು ವಾಸಸ್ಥಾನವನ್ನಾಗಿ ಮಾಡಿ ಕೋಟೆಯನ್ನ ಕಟ್ಟಿದ್ರು. ಇಲ್ಲಿಯೇ ನೆಲೆ ನಿಂತರು. ಅದರಿಂದ ಪರಂಗಿಗಳು ವಾಸವಾಗಿದ್ದ ಸ್ಥಳಕ್ಕೆ ಪರಂಗಿ ಪೇಟೆ ಎಂದು ಹೆಸರು ಬಂತು. ಪರಂಗಿ ಪೇಟೆಯ ನಿಜವಾದ ಹಿಂದಿನ ಹೆಸರು ಅರ್ಕುಳ ಎಂದು. ಅಲ್ಲದೆ ಒಂದು ಸೈನಿಕ ನೆಲೆಯಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಇರಬೇಕು ಅಂತ ನನಗೆ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಇಲ್ಲಿ ನಮ್ಮ ಪರಂಗಿಯವರು ಇಲ್ಲಿ ಬಂದು ಪೋರ್ಚುಗೀಸರು ಇಲ್ಲಿ ಬಂದು ದಾಳಿ ಮಾಡಿದ ಸಾಕಷ್ಟು ಇತಿಹಾಸಗಳಿವೆ. ಪರಂಗಿಪೇಟೆಯವರೆಗೆ ಅವರು ಮಂಗಳೂರಿನಿಂದ ಬಂದು ಅಲ್ಲಿ ಒಂದು ವಾಸಸ್ಥಾನವನ್ನು ನಿರ್ಮಿಸಿ ಒಂದು ಕೋಟೆ ಹಾಗೆ ಮಾಡಿ ಅಲ್ಲಿ ವಾಸ ಆದ್ದಲ್ಲಿ ಪರಂಗಿಪೇಟೆ ಅಂತ ಅನ್ನುವ ಹೆಸರು ಬಂತು. ಇಲ್ಲದಿದ್ದರೆ ಅದರ ನಿಜವಾದ ಹೆಸರು ಅರ್ಕುಳ. ಹಿಂದಿನ ಕಾಲದಲ್ಲಿ ಮಂಗಳೂರಿಗೆ ಮತ್ತು ಬಂಟ್ವಾಳಕ್ಕೆ ಸರಕು ಸಾಗಾಟ ಸ್ಥಾನವಾಗಿದ್ದು ಜಲಮಾರ್ಗ ಮಾತ್ರ. ದೋಣಿಯನ್ನೇ ಅವಲಂಬಿಸಬೇಕಾಗಿತ್ತು. ಇಲ್ಲಿ ದೊಡ್ಡ ಹಡಗುಗಳಲ್ಲಿ ಬಂದು ದಾಳಿ ಮಾಡಲು ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಪಾಣೆ ಮಂಗಳೂರಿನಿಂದ ಹಳೆ ಸೇತುವೆಯ ಮೇಲೆ ಬಂದು ಪಿರಂಗಿಯನ್ನ ಬ್ರಿಟಿಷರು ಎದುರಿಸಲು ಇಟ್ಟಿದ್ರು. ಬಂಟ್ವಾಳ ಪೇಟೆಯ ಮಹಲಿಂಗೇಶ್ವರ ದೇವಸ್ಥಾನ ಅತಿ ಎತ್ತರದ ಪ್ರದೇಶ, ರಕ್ಷಣಾ ವ್ಯೂಹವಾಗಿ ಇರುವ ಪ್ರದೇಶವಾಗಿತ್ತು.
ಅಲ್ಲಿ ಕೂಡ 4 ಪಿರಂಗಿಗಳನ್ನ ಭೂಮಿಯ ಒಳಗೆ ಇಟ್ಟಿದ್ರು. ಅದನ್ನ ತೆಗೆಯುವುದಕ್ಕೆ ಹಲವು ಬಾರಿ ಪ್ರಯತ್ನಗಳನ್ನ ಕೂಡ ಮಾಡಲಾಯಿತು, ಆದರೆ ಸಾಧ್ಯ ಆಗಿರಲಿಲ್ಲ. ಅದರಿಂದ ಬಂಟ್ವಾಳ ಒಂದು ರಕ್ಷಣಾ ಕೇಂದ್ರ ಹಾಗೂ ವ್ಯಾಪಾರ ಕೇಂದ್ರವಾಯಿತು ಎನ್ನಲು ಸಾಧ್ಯ. ದಕ್ಷಿಣ ಕನ್ನಡ ಕರ್ನಾಟಕದ ನೈಋತ್ಯದಲ್ಲಿರುವ ಪ್ರಮುಖ ರೇವುಪಟ್ಟಣ ಹಾಗೂ ಕರ್ನಾಟಕದ ಪ್ರಮುಖ ನಗರಗಳಲ್ಲೊಂದು. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಇದು ತನ್ನ ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳನ್ನು ಹೊಂದಿದೆ. ನೇತ್ರಾವತಿ ಮತ್ತು ಗುರುಪುರ ನದಿಗಳಿಂದ ಉಂಟಾದ ಹಿನ್ನೀರಿನ ತಟದಲ್ಲಿರುವ ಪ್ರಮುಖ ಸ್ಥಳ ಬಂಟ್ವಾಳ. ಅಂದ ಹಾಗೆ ಬಂಟ್ವಾಳಕ್ಕೆ ಹೆಸರು ಬರಲು ಕಾರಣ ತುಳುನಾಡಿನಲ್ಲಿ ಹೆಚ್ಚಿನ ಪ್ರಸಿದ್ಧ ತಾಣಗಳಿವೆ. ಪ್ರಕೃತಿಯನ್ನ ಅನುಸರಿಸಿ ಹೆಸರನ್ನ ಇಟ್ಟು ಕರೆಯಲಾಗ್ತದೆ. ಬಂಟ್ವಾಳ ದೊಡ್ಡ ನೇತ್ರಾವತಿ ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಬರುತ್ತೆ. ಬಂಟ್ವಾಳ ಹತ್ತಿರ ಬರುವಾಗ ಅದು ಒಂದು ತಿರುವು ತೆಗೆದುಕೊಂಡು ನೇತ್ರಾವತಿಯು ಕೊನೆಯಲ್ಲಿ ಪಾಣೆಮಂಗಳೂರಿನ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ. ಆ ಪ್ರದೇಶದಲ್ಲಿ ಮಾತ್ರ ದಕ್ಷಿಣದಿಂದ ಉತ್ತರವಾಗಿ ಹರಿಯುತ್ತೆ. ಆದರೆ ಮೇಲ್ನೋಟದಿಂದ ನೋಡುವಾಗ ಕತ್ತಿಯ ಆಕಾರ ನಿಮಗೆ ಕಾಣಸಿಗುತ್ತೆ. ಕಡಪ ಕತ್ತಿ ಎಂದರೆ ದೊಡ್ಡ ಕತ್ತಿ ಅಥವಾ ಬಂಟ ಕತ್ತಿ ಎಂದು ಹೇಳ್ತಾರೆ. ಇನ್ನು ವಿವರಿಸೋದಾದ್ರೆ ಬಂಟ ಅಂದರೆ ದೊಡ್ಡ ಎಂದರ್ಥ. ದೊಡ್ಡ ಕತ್ತಿಯ ಆಕೃತಿಯಲ್ಲಿ ನದಿ ಹರಿಯೋದ್ರಿಂದ ನೀರಿನ ಆಳವನ್ನ ವಾಳ ಎನ್ನುವ ಅರ್ಥವೂ ಇರೋದ್ರಿಂದ ಬಂಟ್ವಾಳ ಎನ್ನುವ ಹೆಸರು ಬಂತು. ಬಹಳಷ್ಟು ಪ್ರಸಿದ್ಧವಾದ ತಾಲೂಕು ಪ್ರದೇಶ ಇದು. ಸಾಮಾನ್ಯ ಕತ್ತಿಗಳಿಂದ ಬಲವತ್ತರವಾದಂಥ ಕತ್ತಿಯನ್ನು ಬಂಟ ಕತ್ತಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಂಟವಾಳ, ಬಂಟದಲ್ಲಿ ಹಾಗೆ ಅಂತ ಅನ್ನೋದು ನೀರಿಗೆ ಸಂಬಂಧಪಟ್ಟ ಹಾಗೆ. ಅದು ಒಂದು ಕಾಲದಲ್ಲಿ ಬಂಟ್ವಾಳ ಭಾಳ ಪ್ರಸಿದ್ಧವಾದಂಥ ತಾಲೂಕು ದೃಷ್ಟಿಯಿಂದ ತಿಳ್ಕೊಂಡ್ರೆ ಮುಲಿಯ ತಿಮ್ಮಪ್ಪಯ್ಯ, ಕಡೆಂಗುಳ್ಳು ಶಂಕರ ಭಟ್, ಸೇಡ್ಯಾಪು ಕೃಷ್ಣ ಭಟ್ ಅಂತ ದೊಡ್ಡ ದೊಡ್ಡ ಮಹಾಕವಿಗಳು ಹುಟ್ಟಿದ. ಅದರಲ್ಲಿ ಇಬ್ಬರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು, ಸಮ್ಮೇಳನಾಧ್ಯಕ್ಷರಾಗಿದ್ದರು. ಮತ್ತು 3 ಕವಿಗಳಾಗಿದ್ದರು, ತೆಕ್ಕುಂಜು ಗೋಪಾಲಕೃಷ್ಣ, ಆಮೆಂಬಳ ಶಂಕರನಾರಾಯಣ ನಾವುಡ, ಇಂಥ ಒಳ್ಳೆಯ ಕವಿಗಳಿದ್ದು ಇಲ್ಲಿ. ಮತ್ತು ಪಂಜೆ ಮಂಗೇಶ್ ಹುಟ್ಟಿದ್ದು ಇಲ್ಲಿ, ಅವರು ಸಮ್ಮೇಳನಾಧ್ಯಕ್ಷರಾಗಿದ್ದರು. ಆ ಲೆಕ್ಕದಲ್ಲಿ ನೋಡಿದರೆ 3 ಜನ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರನ್ನು ಬಂಟ್ವಾಳ ತಾಲೂಕು ಕೊಟ್ಟಿದೆ. ಒಂದು ಸಾಹಿತ್ಯಿಕವಾಗಿ ಬೆಳವಣಿಗೆ ಆದರೆ ವೈಕುಂಠ ಬಾಳಿಗರ್ ಅಂತ ರಾಜಕಾರಣಿ, ನಾಗಪ್ಪಾಳು ಅಂತ ರಾಜಕಾರಣಿ ಇದೇ ಬಂಟ್ವಾಳ ತಾಲೂಕಿನವರು. ಅವರು ಮಂತ್ರಿಗಳಾಗಿದ್ದಾರೆ. ವೈಕುಂಠ ಬಾಳಿಗರು ಸ್ಪೀಕರ್ ಆಗಿದ್ದು, ಮಂತ್ರಿಗಳಾಗಿ ಲಾ ಮಂತ್ರಿಗಳಾಗಿದ್ದು, ಸ್ಪೀಕರ್ ಆಗಿದ್ದು. ಆನಂತರ ಬೆನಗಲ್ ಫ್ಯಾಮಿಲಿ, ಬೆನಗಲ್ ರಾಮರಾವ್, ಬೆನಗಲ್ ನರಸಿಂಗರಾವ್, ಬೆನಗಲ್ ಫ್ಯಾಮಿಲಿ ಅವರು ಹುಟ್ಟಿದ್ದು. ಬೆನಗಲ್ ರಾಮರಾಯರು ರಿಸರ್ವ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದು, ಬೆನಗಲ್ ನರಸಿಂಗರಾವ್ ವರ್ಲ್ಡ್ ಕೋರ್ಟ್ ಹೈಗಿನಲ್ಲಿ ವರ್ಲ್ಡ್ ಕೋರ್ಟ್ ಬ್ಯಾಂಕಿನ ನ್ಯಾಯಾಧೀಶರಾಗಿದ್ದು. ಅಂಥವರು ಹುಟ್ಟಿದ ಬೆಳೆದ. ಅಷ್ಟೇ ಅಲ್ಲ, ಇಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳಿವೆ. ಪೊಳಲಿ ರಾಜರಾಜೇಶ್ವರಿ, ಜಯ ಜಯ ಜನನೀ ದೇವಿ ರಾಜೇಶ್ವರಿ, ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ. ಜಯ ಜಯ ಜನನೀ ದೇವಿ ರಾಜೇಶ್ವರಿ, ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ. ಪರಮ ಪಾವನಿ ಅಮ್ಮ ಪರಮೇಶ್ವರಿಯೇ, ಈ ನಪಾದೋನಿ. ಪ್ರಕೃತಿ ದತ್ತವಾದ ಸ್ಥಳ ನರಹರಿ ಪರ್ವತ, ಕಾರಂಜಿ ಪರ್ವತ ಇದೆ. ಇವತ್ತು ನಾವು ನಿಮಗೆ ನಮ್ಮೂರು ನಮ್ಮ ಜನ ಕಾರ್ಯಕ್ರಮದ ಮೂಲಕ ಒಂದೊಂದು ತಾಣಗಳ ಪರಿಚಯ ಮಾಡಲಿದ್ದೇವೆ. ಇಂಚಾದಿಪ್ಪನಾಗ ಬಂಟ್ವಾಳ ಬಂಡ ಪ್ರಬುದ್ಧರ ಮೂಲ ಪುಟ್ಟದು ನಂಜೂರು ಮುಲ್ಪ ಅಮ್ಮಂಬೆಳ ಬಾಳಪೇರು ಮೂಲೆ ಪುಟ್ಟದಿನಿ. ಅಂಚನೆ ವೈಕುಂಠ ಬಾಳ್ಗೆರ್ ಮೂಲ ಪುಟ್ಟದಿನಿ. ವೈಕುಂಠ ಬಾಳ್ಗೆರ್ ಬಂಡ ಬಂಟ್ವಾಳದ ಈ ರಾಜ್ಯದ ವಿಧಾನಸಭೆದ ಪ್ರಥಮ ಸ್ಪೀಕರ್ ವೈಕುಂಠ ಬಾಳ್ಗೀರು. ಅಂಚನೆ ಮೂಲು ಲೀಲಾವತಿ ರೈ ಮೂಲೆ ಪುಟ್ಟದಿನಾರು, ಜನಾರ್ದನ ಪೂಜಾರು ಮೂಲ ಪುಟ್ಟದಿನಿ ಯಾರು.
ಅಂಚ ದಿಪ್ಪನಾಗ ಘಟಾನುಘಟಿ ಹೋರಾಟಗಾರನಕ್ಲು ಮತ್ತು ಮುಲ್ಲು ಸ್ವಾತಂತ್ರ್ಯ ಹೋರಾಟಗಾರನಕ್ಲು ಮತ್ತು ಮುಲ್ಲು ಒಂದು ನೆಲೆ ಊರಿನ ಜಾಗ ಅಂಚನೆ ಎಂಕಲೆಗೆ ವಿಶೇಷವಾದ ಈ ಚರಿತ್ರೆ ಬಂಡ ತುಳುನಾಡದ ಈ ನಿಖಲ್ ಕಥೆ ಮತ್ತು ಕೇಳಿದಿಪ್ಪರು ದೇವು ಪೂಂಜೆ ಪ್ರತಾಪ ದುಗನಗೊಂಡನ ದೇವು ಪೂಂಜೆ ಒಂಜಿ ತರೆಗಡ್ತನ ಜಾಗಲ ಮೂಲು ಅಂಡ ಆ ಬಗ್ಗೆಟ್ ಹೆಚ್ಚಿನ ಕ್ಲಿಯರ್ ಬೊಕ್ಕ ವಿಶೇಷವಾದ ಗಣಪತಿನ ಸುರೂತ ಚರಿತ್ರದ ಕಥೆನೇ ಬಂಟ್ವಾಳದ ಪ್ರಾರಂಭ ಆತೀನಿ ಬಾಮಾಕುಮಾರ ಪಂಪನ ಬಾಲೆ ಬಂಟ್ವಾಳಡ್ ಅಲ್ಪ ಚಂಟಿ ಮಾರದ ಪಾಸಡ್ ಬಾಮಾಕುಮಾರ ಪಂಪನ ಬಾಲೆನು ಒಂಜಿ 1000 ರಕ್ಕಸರು 1000 ಗಣಕುಲು 1000 ಬೂತಲು ಮತ್ತು ಒಟ್ಟುಗ ಅದು ಚೆಂಡು ಗೊಬ್ಬಣ ಪೊರ್ತುಡು ಬಾಮಾಕುಮಾರ ಪಂಪನ ಬಾಲೆ ಮಕ್ಕಳು ಮಾತೆಲ್ಲ ಸೇರಿದ ಭೂಮಿ ದೀಡ ಪಂಪನ ಪೊರ್ತುಗು ಬಾಮಾಕುಮಾರ ಪಂಪನ ಬಾಲೆ ಮಕ್ಕಳಲ್ಲಿ ಒದೆ ಮಲ್ತೀನಿ ಆ ಬಾಮಾಕುಮಾರಂటే ಇನಿ ನಮ್ಮ ಗಣಪತಿ ಅನ್ಬ ಐಟು ಉರಿ ರಕ್ಕಸೆ ಉರಿನ ಶಿವನ ಶಿವನ ರಕ್ಷಣೆಗೆ ಎನ್ನಾಗ ಶಿವ ಎದುರಿತ್ತನಲ್ಲ ಬಾಮಾಕುಮಾರ ಪಂಪನ ಬಾಲೆ ರಕ್ಕಸನ ತರೆಗಡ್ತಿನ ಹತ್ರ ಶಿವೆ ಗಣಪತಿನ ತರೆದೆತ್ತಿನ ಒಂದು ಇತಿಹಾಸ ಬಂದ್ಬಿಡು ಇತಿಹಾಸ ತಜ್ಞರು ಮತ್ತು ಆಯ್ತ ಬಗ್ಗೆ ಉಲ್ಲೇಖ ಉಂಡು ಅಂಚೆ ಅದು ಬಂಟ್ವಾಳ ಪ್ರಸಿದ್ಧ ಒಂಜಿ ಕೊಡಿಟ್ಟು ನೇತ್ರಾವತಿ ಸುದೆ ಉಂಡು ಒಂಜಿ ಕೋಡಿ ಪಳಗುಣಿ ಉಂಡು ಅಂಚೆ ಅದು ಒಂದು ನಡು ಟಿಪ್ಪನಾಯ್ಡು ಹತ್ರ ಎಂಕ್ಲೆ ಬಂಟ್ವಾಳದ ಬಗ್ಗೆ ಮೂಲ ಪುರಾಣ ಇತಿಹಾಸ ಇತ್ತನ ಒಂಜಿ ಜಾಗೆ ಅಂಚೆ ಅದು ಇಪ್ಪನಾಗ ಎಂಕ್ಲೆಗೆ ನಂದಾರ ಅರಸುನ ಮುಟ್ಟುದಲ್ಲ ಮೂಲೆ ನಂದಾರ ಅರಸುನ ಬದುಕಲೆ ಇಪ್ಪನ ಮೂಲೆ ಅಂಚನೆ ನರಹರಿ ಪರ್ವತದಲ್ಲಿ ವಿಶೇಷವಾದ ಒಂಜಿ ಹಿನ್ನೆಲೆ ಚರಿತ್ರೆ ಇತ್ತಿನ ಕತೆ ಅಂಚೆ ಪ್ರಥಮವಾದ ವೆಂಕಟರಮಣನ ದೇವಸ್ಥಾನದ ಬಂಟ್ವಾಳದ ಈ ಜಿಲ್ಲೆಡು ವಿವಿಧ ವೆಂಕಟರಮಣ ದೇವಾಲಯವಿಲ್ಲ ಅಂಡ ಬಂಟ್ವಾಳದ ಒಂಜಿ ಪ್ರಬುದ್ಧ ಇತಿಹಾಸ ಇತ್ತಿನ ಲೆಕ್ಕ ಬಾಕಿದ ಕಡೆ ಆತಮಲ್ಲ ಚರಿತ್ರೆದ ದೇವಸ್ಥಾನ ಬಂಟ್ವಾಳದ ಪ್ರಥಮ ಒಂಜಿ ಚರಿತ್ರೆ ಇತ್ತಿನ ದೇವಸ್ಥಾನ. ಮತ್ತೊಂದು ವಿಶೇಷ ಅಂದ್ರೆ ಬಂಟ್ವಾಳದಲ್ಲಿ ತಾಳೆಹಣ್ಣು. ಕರಾವಳಿ ಭಾಗದಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇರುತ್ತೆ. ತಂಪಾಗಿ ಹಸಿವನ್ನ ತಣಿಸುವ ಏನಾದ್ರೂ ತಿನ್ಬೇಕು ಅಂತ ನಿಮ್ಗೆ ಅನಿಸುತ್ತೆ. ಹಾಗಾಗಿ ಹೆಚ್ಚಾಗಿ ತಿನ್ನುವುದು ತಾಳೆಹಣ್ಣು. ರಸ್ತೆ ಬದಿಯಲ್ಲಿ ಎಲ್ಲಿ ನೋಡಿದ್ರೂ ತಾಳೆಹಣ್ಣಿನ ವ್ಯಾಪಾರ ಜೋರಾಗಿ ಇರುತ್ತೆ. ಪ್ರತಿಯೊಬ್ಬರು ರಸ್ತೆ ಬದಿಯ ಅಂಗಡಿಗಳಲ್ಲಿ ನಿಂತುಕೊಂಡು ಈ ಹಣ್ಣನ್ನ ಸವಿಯುತ್ತಾ ಇರ್ತಾರೆ. 13 ವರ್ಷದ నుంచి ಬೇರೆ ಮಾಡ್ತಂದಿಲ್ಲ ಇರೋಲು ದಿನಕ್ಕೊಂದು 200-250 ಬರ್ಕೊಂಡು ಸೀಸನ್ ಬೇರೆ ಅದು ಅಂದ್ರೆ ಜೀವನ ಮಾತ್ರ ಹೋಗುಂಡು ಅಂದ್ರೆ ಮೋಡು ಉಂಡೈತೆ ಮೋಡು ಭಾರಿ ಬೇರೆ ಐತಂಡು ಇತ್ತೆ ಜನಕ್ಕಳು ಕಾಸು ಕಡಿಮೆ ಉಂಡು ಅಂತ ಇಂಥ ಕಡಿಮೆ ಉಂಡು ಬೇರೆ అయిన ఎంకల ప్రమిల్ని సాంకొంది పతందు అయితే ಜೀವನ ಮಾಡ್ತಂದು ಈರುಳು ತಂಪ ಇಂಚ ತಂಪು ಈರುಳು ಆರೋಗ್ಯಕ್ಕೆ ಭಾರಿ ಎಡ್ಡೆ ಐತ ನೀರು ಐತ ಮಾತ ಭಾರಿ ಎಡ್ಡೆ ಬಂಟ್ವಾಳ ಹೆಚ್ಚ ತಿಕ್ಕೊಂಡು ಬಂಟ್ವಾಳ ತಾಲೂಕು ಜಾಸ್ತಿ ಅದು ಮತ್ತು ಮಾತ ಜಾಗಕ್ಕೆ ಹಾಸನ ಮತ್ತು ಚಿಕ್ಕಮಂಗ್ಳೂರು ಹಾಸನ ಮಡಿಕೇರಿ ಬ್ಯಾಂಗ್ಳೂರು ತುಮಕೂರು ಮಾತ ಪೋಪುಂಡು ಮೊಲ್ತದೆ ಪೋಪುನಿ కొంచెం 150-200 ರೂಪಾಯಿ ಕಾಸು ಲಾಭ ಆಗುಂಡು ಖರ್ಚು పోదు ಅಂತ ಒಂದು ಇಲ್ಲದ ಸಾಮಾನಿಗೆ ಹೋದು ಗಿರಾಕಿ ಬಂಡಿ ಮಾಲ್ ಬಾರಿ ಎಡ್ಡೆ ಅಂತ ಮಾತು ಕೊರಂದಿಲ್ಲ ಅಂಚ ಎಂಕಲಿಗೆ ಒಂದು ವರ್ಷ ಪಡ್ಕೊಂಡಾಗ ಏನಾಯ್ತಾರೆ ಬರ್ತದೆ ತಂದು ಒಂದು ಈ ಕಮ್ಮದಾಗ ಐತಲ್ಲಿ ದೆಪ್ಪನ ಕುಳಿತ ಮುಲ್ತ ಕುಳಿತೀರು ಪೂರ ತಮಿಳ್ನಾಡು ಕುಳಿ ಭತ್ತ ದೆಪ್ಪಣಿ ಅಂತ ಒಂದು ಈರುಳ್ಳಿಗೆ 13 ರೂಪಾಯಿ ರೇಟ್ ಪಡ್ಬೇಕು 3 ರೂಪಾಯಿ ಇತ್ತಂದ್ರೆ 3 ರೂಪಾಯಿ ಇತ್ತು ಒಂಜಿ ರೂಪಾಯಿ ಇಲ್ಲ 40 ಪೈಸೆ ತೆತ್ತದೆ ಬೇರೆ ತಂದಿತ್ತೆ ಹೋಯ್ತಾ ಸಣ್ಣ 13 ರೂಪಾಯಿ ರೇಟ್ಗೆ ಏರೊಂದು ಬಂದು ಡಿಮ್ಯಾಂಡ್ ಜನ ಕಲ್ಯಾಣ ಮೇಲೆ ಡಿಮ್ಯಾಂಡ್ ಅಂಡು ಸಾಮಾನ್ಯವಾಗಿ ನೀವು ಪ್ರತಿದಿನ ಆಪಲ್, ಆರೆಂಜ್ ಇತರೆ ಹಣ್ಣುಗಳನ್ನ ಸವಿತೀರಿ. ಆದ್ರೆ ಇದು ಎಲ್ಲಕ್ಕಿಂತ ಹೆಚ್ಚು ಟೇಸ್ಟ್ ಮತ್ತೆ ಅಷ್ಟೇ ತಂಪಾಗಿರುತ್ತೆ. ಅಂದಹಾಗೆ ಒಮ್ಮೆ ಎಲ್ಲಾದ್ರೂ ಬಂಟ್ವಾಳಕ್ಕೆ ಹೋದ್ರೆ ಈ ತಾಳೆಹಣ್ಣು ತಿನ್ನೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಮೂರು ನಮ್ಮ ಜನ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮ.
ನಾವೀಗ ನರಹರಿ ಪರ್ವತದ ಶ್ರೇಣಿಯ ತಪ್ಪಲಿನಲ್ಲಿ ಇರುವಂಥದ್ದು. ಅತ್ಯದ್ಭುತವಾದಂತಹ ಪ್ರಕೃತಿ ಸೌಂದರ್ಯ ನರಹರಿ ಪರ್ವತ ಶ್ರೇಣಿಯಲ್ಲಿದೆ. ಬಳಿಕ ಇದೀಗ ಆಗಸವೇ ಒಂದು ಕಡೆ ಬೆಟ್ಟಗಳಿಗೆ ತಾಗಿಕೊಂಡಂತಹ ರೀತಿಯಲ್ಲಿ ಪ್ರಕೃತಿ ಸೌಂದರ್ಯ ಇರುವಂಥದ್ದು. ಇಂತಹ ಅದ್ಭುತವಾದಂತಹ ತಾಣವನ್ನ ಕಣ್ತುಂಬಿಕೊಳ್ಳೋಣ. ಜಲ ಪ್ರವಾಹ ಪಾವಿತಸ್ಥಲೆ ಘರೇವಲಂಬ್ಯ ಲಂಬಿತಾಂಬುಜಂಗಮಾಲಿಕಾ ಢಮಡ್ಢಮಡ್ಢಮಡ್ಢಮನ್ನಿನಾದ ಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲ್ಲಲಾಟ ಭಟ್ಟ ಭಾವಗೆ ಕಿಶೋರ ಚಂದ್ರಶೇಖರೇ ರತಿ ನಾವಿದೀಗ ನರಾವರಿ ಪರ್ವತದ ತುದಿಯಲ್ಲಿ ನಿಂತಿರುವಂತದ್ದು. ಈ ಬೆಟ್ಟದ ತುದಿಯಲ್ಲಿ ನಿಂತು ನೋಡಿದ್ರೆ ನಮಗೆ ಇಡೀ ಒಂದು ಬಂಟ್ವಾಳದ ಪ್ರದೇಶ ಎಲ್ಲವೂ ಕೂಡ ನಮಗೆ ಕಾಣುತ್ತೆ. ನಮ್ಮ ಕಣ್ಣಿನಲ್ಲಿ ಇಡೀ ಒಂದು ಬಂಟ್ವಾಳವನ್ನ ಕಣ್ತುಂಬಿಕೊಳ್ಬಹುದು. ಅತ್ಯದ್ಭುತವಾದಂತಹ ಪ್ರಕೃತಿ ಸೌಂದರ್ಯ ಕೂಡ ಇಲ್ಲಿ ಕಂಡಿರುವಂತದ್ದು. ಹಾಗಾಗಿ ನರಾಹರಿ ಪರ್ವತ ಅತ್ಯಂತ ಪ್ರಸಿದ್ಧವಾಗಿರುವಂತದ್ದು. ಜೊತೆಗೆ ಹೆಚ್ಚಿನ ರೀತಿಯ ಪ್ರಕೃತಿ ಸೌಂದರ್ಯ ಕೂಡ ತುಂಬಿದೆ. ಶ್ರೀ ನರಹರಿ ಪರ್ವತದ ಸದಾಶಿವ ದೇವಸ್ಥಾನಕ್ಕೆ ಪುರಾತನ ಇತಿಹಾಸ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿರುವ ಇದನ್ನ ಕಾರ್ಣಿಕದ ಕ್ಷೇತ್ರ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿದೆ. ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಈ ತಾಣ ರಮ್ಯತೆಯಿಂದ ಕೂಡಿದೆ. ಪ್ರಕೃತಿ ವಿಸ್ಮಯ ಮೂಡಿಸುವ ತಾಣವೇ ನರಹರಿ ಪರ್ವತ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ದೃಶ್ಯ ಸೊಬಗನ್ನ ಸವಿಯಲು ಪ್ರಕೃತಿಯ ಕೊಡುಗೆಯಾದ ಈ ಪರ್ವತ ಏರಿದ್ರೆ ಆಕಾಶ ಮುಟ್ಟಿದ ಅನುಭವ. ನರಹರಿ ಬೆಟ್ಟ ಸಮುದ್ರ ಮಟ್ಟದಿಂದ 1000 ಅಡಿಗೂ ಹೆಚ್ಚು ಎತ್ತರದಲ್ಲಿದ್ದು ಪ್ರಕೃತಿಯ ಸೌಂದರ್ಯದ ನಡುವೆ ಸದಾಶಿವ ದೇವರ ಸಾನ್ನಿಧ್ಯವಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಸಿಗುತ್ತದೆ. 1 ಕಿಲೋಮೀಟರ್ ದೂರ ವಾಹನದಲ್ಲಿ ಪ್ರಯಾಣಿಸಿ ನಂತರ ಮೆಟ್ಟಿಲುಗಳನ್ನ ಹತ್ತಿ ಹೋಗುವುದರ ಮೂಲಕ ದೇವಸ್ಥಾನವನ್ನ ತಲುಪಬಹುದು. ಈಶಾನ್ಯದಲ್ಲಿ ಕಾರಂಜೇಶ್ವರ ದೇವಸ್ಥಾನ, ಉತ್ತರದಲ್ಲಿ ಕೊಡಂಜೆಯ ಕಲ್ಲು, ಪೂರ್ವಕ್ಕೆ ಕಲ್ಲಾಡಿ ಮನೆ ಮತ್ತು ಪಶ್ಚಿಮಕ್ಕೆ ಕಳಿಂಜ ಮಲೆ ಇರುವುದು ಈ ಕ್ಷೇತ್ರವನ್ನ ಪಾವನವಾಗಿಸಿದೆ. ಕುರುಕ್ಷೇತ್ರ ಯುದ್ಧದ ಬಳಿಕ ಪಾಂಡವರು ಪಾಪ ವಿಮೋಚನೆಗಾಗಿ ಈ ಬೆಟ್ಟದಲ್ಲಿ ಬಂದು ಇಲ್ಲಿ ಶಸ್ತ್ರಾಸ್ತ್ರಗಳಾದ ಶಂಖ, ಚಕ್ರ, ಗದೆಯನ್ನೇರಿದ್ರಂತೆ. ಅದರ ಕುರುಹಾಗಿ ಶಂಖತೀರ್ಥ, ಚಕ್ರತೀರ್ಥ, ಗದಾತೀರ್ಥ, ಪದ್ಮಾಕರ ತೀರ್ಥಗಳು ಸೃಷ್ಟಿಯಾಗಿದೆ ಎಂಬ ನಂಬಿಕೆ ಇದೆ. ನರಹರಿಯರು ಇಲ್ಲಿ ತಂಗಿ ಭಕ್ತಿಯಿಂದ ಶಿವನನ್ನ ಸ್ಮರಿಸಿ ಪೂಜಿಸಿದ್ರಿಂದ ಈ ಬೆಟ್ಟಕ್ಕೆ ನರಹರಿ ಬೆಟ್ಟ ಎಂಬ ಹೆಸರು ಬಂತು ಎನ್ನುತ್ತಾರೆ. ಬೆಟ್ಟಗಳನ್ನೇರುವಾಗ ಸುತ್ತಲ ನಿಸರ್ಗ ಸಿರಿ ಮನಕ್ಕೆ ಆನಂದವನ್ನ ನೀಡುತ್ತೆ. ಶಿವ, ಗಣಪತಿ, ನಾಗದೇವರ ವಿಗ್ರಹಗಳು ಇಲ್ಲಿ ಪೂಜಿಸಲ್ಪಡುತ್ತವೆ. ಬಾವಿ ನೀರು ಸೇದುವಂತಹ ತೆಂಗು ನಾರಿನಿಂದ ಮಾಡಿದ ಹುರಿಹಗ್ಗವನ್ನ ಮಾತ್ರ ಇಲ್ಲಿ ಸಮರ್ಪಿಸಲಾಗುತ್ತೆ. ಆರೋಗ್ಯ, ಕಚೇರಿ ಕೆಲಸಗಳು ಇಷ್ಟಾರ್ಥದಂತೆ ನೆರವೇರಿಸಲೆಂದು ಪ್ರಾರ್ಥಿಸಿ ಹರಕೆ ರೂಪದಲ್ಲಿ ಈ ಸೇವೆ ಸಲ್ಲಿಸುತ್ತಾರೆ. ಅಸಂಖ್ಯಾತ ಭಕ್ತರು, ಮುಖ್ಯವಾಗಿ ನವವಧುವರು
ನರಹರಿ ಪರ್ವತದ ಏರಿ ಶಂಖ, ಚಕ್ರ, ಗದ, ಪದ್ಮಗಳೆಂಬ 4 ತೀರ್ಥಕೂಪದಲ್ಲಿ ಮಿಂದು ನಾಗರಾಜನಿಗೆ, ವಿನಾಯಕನಿಗೆ, ಸದಾಶಿವನಿಗೆ ಸೇವೆ ಸಲ್ಲಿಸುವುದು ಇಲ್ಲಿನ ವಾಡಿಕೆಯಾಗಿದೆ. ಬಂಟ್ವಾಳ ತಾಲೂಕಿನ ನರಹರಿ ಪರ್ವತದ ತಪ್ಪಲಿನಲ್ಲಿ ಇರುವಂತಹ KS ನಿತ್ಯಾನಂದ ಸ್ವಾಮೀಜಿ ಅವರ ಒಂದು ನಂದ ಗೋಕುಲ ಗೋಶಾಲೆಯ ಹತ್ತಿರ ಇದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಅಂದರೆ ಹೊರಗಡೆ ಜನರಿಗೆ ಯಾರಿಗೆ ಗೋವುಗಳನ್ನು ಸಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂಥವರು ಗೋವುಗಳನ್ನು ತಂದು ಇಲ್ಲಿ ಸಾಕಲಿಕ್ಕೆ ಕೊಡ್ತಾರೆ. ನರಹರಿ ಪರ್ವತದ ತಪ್ಪಲಿನಲ್ಲಿ KS ನಿತ್ಯಾನಂದ ಸ್ವಾಮೀಜಿಯವರ ನಂದಗೋಕುಲ ಗೋಶಾಲೆ ಇದೆ. ಊರಿನವರು ಸಾಕಲು ಆಗದೇ ಇರುವಂತಹ ದನಗಳನ್ನ ಇಲ್ಲಿ ಬಿಡ್ತಾರೆ. ವಿವಿಧ ತಳಿಯ ದನಗಳನ್ನ ನಂದಗೋಕುಲ ಗೋಶಾಲೆಯಲ್ಲಿ ಕಾಣಬಹುದು. ನಂದಗೋಕುಲ ಗೋಶಾಲೆಯಲ್ಲಿ ಹಸುಗಳಿಗೆ ಹುಲ್ಲನ್ನ ಅಲ್ಲೇ ಬೆಳೆಸಿ ಹಾಕಲಾಗುತ್ತೆ. ನಿತ್ಯಾನಂದ ಸ್ವಾಮೀಜಿಯವರು ವಾರಕ್ಕೆ ಒಮ್ಮೆ ಗೋಶಾಲೆಗೆ ಭೇಟಿ ನೀಡ್ತಾರೆ. ಈಗ ಸಾಕಷ್ಟು ರೀತಿಯ ತಳಿಗಳ ಗೋವುಗಳು ಇಲ್ಲಿ ಇರುವಂಥದ್ದು. ಇನ್ನು ಈ ಗೋವುಗಳಿಗೆ ಬೇಕಾದಂತಹ ಹುಲ್ಲುಗಳನ್ನು ಕೂಡ ಇಲ್ಲೇ ಇದೀಗ ಎಸ್ಟೇಟ್ನಲ್ಲಿರುವಂತಹ ಸುಮಾರು 4 ರಿಂದ 5 ರೀತಿಯ ಎಕರೆ ಪ್ರದೇಶದಲ್ಲಿ ಹುಲ್ಲನ್ನು ಕೂಡ ಬೆಳೆಯಲಾಗುತ್ತೆ. ಅದನ್ನು ಗೋವುಗಳಿಗೆ ತಿನ್ನಲಿಕ್ಕೆ ಬಳಸುವಂಥದ್ದು. ಇನ್ನು ಸಾಕಷ್ಟು ರೀತಿಯಲ್ಲಿ ಒಂದು ಸ್ವಾಮೀಜಿಗಳ ಈ ನಂದಗೋಕುಲ ಕೂಡ ಇನ್ನಷ್ಟು ಅಭಿವೃದ್ಧಿಯತ್ತ ಕೂಡ ಇದಕ್ಕೆ ಮುಖ ಮಾಡ್ತಾ ಇರು. ಇದೀಗ ನಮ್ಮ ಜೊತೆಯಲ್ಲಿ ನಂದಗೋಕುಲ ಗೋಶಾಲೆಯ ಮಣಿಕಂಠ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇಲ್ಲಿ ಈ ಗೋಶಾಲೆಯನ್ನು ಪ್ರಮುಖವಾಗಿ ಗೋಸೇವೆಯನ್ನು ಗುರಿಯಾಗಿ ಉದ್ದೇಶಿಸಿ ಸ್ವಾಮೀಜಿ ಸ್ಥಾಪನೆ ಮಾಡಿದ್ದಾರೆ. ಪ್ರಥಮವಾಗಿ ಇಲ್ಲಿ ಊರಿನವರು ಸಾಕಾಗದಲೇ ಇರೋ ದನಗಳನ್ನು ಇಲ್ಲಿ ತಂದು ಬಿಡ್ತಾರೆ. ಮತ್ತು ಈಗ ಚಿಕಿತ್ಸಾಲಯವನ್ನು ಅಷ್ಟೇ ಅದೇ ಗುರಿಯಾಗಿ ಸ್ಥಾಪಿಸಿದ್ದಾರೆ. ಯಾಕೆ ಬಡವರಿಗೆ ಅವ್ರ ಕೈಲಿ ಶಕ್ತತೆ ಇಲ್ದಲೇ ಇದ್ದವರಿಗೆ ಉಚಿತವಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಇಲ್ಲಿ ಎಲ್ಲರಿಗೆ ಕೊಡ್ತಾ ಇದ್ದಾರೆ. ಪ್ರತಿ ವಾರದ ಜನ ಸುಮಾರು ಎಲ್ಲಿ ಈಗ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಎಲ್ಲ ಕಡೆ ಜನ ಬರ್ತಾರೆ ಆಯುರ್ವೇದ ಚಿಕಿತ್ಸೆಗೆ ಸಮೇತ. ಇಲ್ಲಿ ದನಗಳಲ್ಲಿ ನಮ್ಮ ಶಕ್ತಿ ಅನುಸಾರವನ್ನು ಆಗಿ ನಾವು ಸಾಕ್ತೇವೆ. ಬೈಹುಲ್ಲು ಮತ್ತು ಹಸಿ ಹುಲ್ಲು ಮತ್ತು ನೀರು ಅದು ಹಿಂಡಿ ನಮ್ಮ ಶಕ್ತಿ ಅನುಸಾರವನ್ನು ಇದನ್ನು ಸಾಕೋದಾಗಿ ಸ್ವಾಮೀಜಿ ಗುರಿಯಾಗಿ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಯಾವುದೇ ಲಾಭದಾಯಕ ಮತ್ತು ಯಾವುದೇ ಆದಾಯ ಇಲ್ಲ. ಇದರಲ್ಲಿ ಹಾಲಿನ ಆದಾಯಕ್ಕಾಗಿ ನಾವು ಮಾಡಿಲ್ಲ. ಬರೀ ಒಂದು ನಮ್ಮಿಂದ ನಮ್ಮ ಶಕ್ತಿ ಅನುಸಾರ ಒಂದು ಗೋಸೇವೆ ಮಾಡಬೇಕಾಗಿ ಗುರಿಯಾಗಿ ಇಟ್ಕೊಂಡು ಇದನ್ನು ನಾವು ಸ್ವಾಮೀಜಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನು KS ನಿತ್ಯಾನಂದ ಸ್ವಾಮೀಜಿಯವರ ನಂದಗೋಕುಲ ಗೋಶಾಲೆಯಲ್ಲಿ ಇದೀಗ ಅಥವಾ ಗೋಶಾಲೆಯ ಪಕ್ಕದಲ್ಲಿ ಮತ್ತೊಂದು ಚಿಕಿತ್ಸಾ ಕೇಂದ್ರ ಇರುವಂಥದ್ದು. ಆ ಚಿಕಿತ್ಸೆಯಲ್ಲಿ ಆಯುರ್ವೇದಿಕ್ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅತ್ಯಂತ ಬಡತನದಲ್ಲಿರುವವರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುವಂಥದ್ದು ಮತ್ತು ಅತ್ಯಂತ ಕಡು ಬಡತನದಲ್ಲಿದ್ದರೆ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಆಯುರ್ವೇದಿಕ್ ಚಿಕಿತ್ಸೆಯನ್ನು ನೀಡುವಂತಹ ಸೌಲಭ್ಯ ಕೂಡ ನಂದಗೋಕುಲ ಗೋಶಾಲೆಯಲ್ಲಿದೆ.
ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಗೋಶಾಲೆಯ ಸ್ವಾಮೀಜಿ ನೆರವಾಗ್ತಾ ಇದ್ದಾರೆ. ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವನ್ನ ಈ ಗೋಶಾಲೆ ನೀಡಿದೆ. ಆಯುರ್ವೇದ ಚಿಕಿತ್ಸಾ ಕೇಂದ್ರ ಕೂಡ ನಂದಗೋಕುಲ ಗೋಶಾಲೆಯಲ್ಲಿದೆ. ಆಂಧ್ರ, ಕೇರಳದಿಂದ ಸಾಕಷ್ಟು ಜನ ಬಂದು ಆಯುರ್ವೇದ ಚಿಕಿತ್ಸೆಯನ್ನ ಈ ಗೋಶಾಲೆಯಲ್ಲಿ ಪಡ್ಕೊಳ್ತಾರೆ. ನೀವು ಒಮ್ಮೆ ನರಹರಿ ಪರ್ವತಕ್ಕೆ ಹೋದ್ರೆ ಹೀಗೆ ರಸ್ತೆಯಲ್ಲಿ ಕಾಣಸಿಗುವ ನಂದಗೋಕುಲ ಗೋಶಾಲೆಗೆ ಹೋಗಿ ಬನ್ನಿ. ನಾವು ಮಡಂಕಾಪುವಿನಲ್ಲಿದ್ದೀವಿ. ಮುಖ್ಯವಾಗಿ 300 ವರ್ಷಗಳ ಇತಿಹಾಸ ಇರುವಂತಹ ಚರ್ಚ್ ಇದಾಗಿದೆ. ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇವತ್ತಿಗೂ ಕೂಡ ಅದೇ ರೀತಿ ತನ್ನ ಕಳೆಯನ್ನು ಉಳಿಸ್ಕೊಂಡಿರುವಂತಹ ಚರ್ಚ್ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ ಅಂತ ನಾವು ಹೇಳ್ತೀವಿ. ಇವತ್ತು ನಮ್ಮೂರು ನಮ್ಮ ಜನದ ಕಾರ್ಯಕ್ರಮದಲ್ಲಿ ಚರ್ಚ್ನ ಇತಿಹಾಸವನ್ನು ನೋಡ್ತೀವಿ. ಬಂಟ್ವಾಳದಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾಗಿ ಕಾಣಸಿಗುವುದು ಮೊಡಂಕಾಪುವಿನಲ್ಲಿರುವ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್. 17ನೇ ಶತಮಾನದಲ್ಲಿ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ ನಿರ್ಮಾಣ ಆಯಿತು. ಅಲ್ಲದೆ ಬ್ರಿಟಿಷರ ಕಾಲದಲ್ಲಿಯೇ ನಿರ್ಮಾಣವಾದ ಚರ್ಚ್ ಇದಾಗಿದೆ. ಆಧ್ಯಾತ್ಮಿಕ ಆದ್ಯತೆಗಳನ್ನ ಇಲ್ಲಿ ಪೂರೈಸಲಾಗುತ್ತದೆ ಅನ್ನೋ ನಂಬಿಕೆ ಇದೆ. 1702ರಲ್ಲಿ ಮಾರಣ ಕೇಂದ್ರವನ್ನ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ನಲ್ಲಿ ಸ್ಥಾಪನೆ ಮಾಡಲಾಯಿತು. 1784ರಲ್ಲಿ ಟಿಪ್ಪು ಸುಲ್ತಾನ್ರ ಸೈನ್ಯ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ ಅನ್ನ ಧ್ವಂಸಗೊಳಿಸಿದ್ರು. ಇದಾದ ಬಳಿಕ ಪುನಃ ಚರ್ಚ್ ಅನ್ನ ನಿರ್ಮಾಣ ಮಾಡಲಾಯಿತು. ಆದ್ರೆ ಮತ್ತೆ ನೈಸರ್ಗಿಕ ಅನಾಹುತಕ್ಕೆ ಚರ್ಚ್ ಧ್ವಂಸವಾಗುತ್ತೆ. ಇವತ್ತು ಇನ್ಫೆನ್ಸ್ ಆಫ್ ಜೀಸಸ್ ಚರ್ಚಿನ ಫಾರ್ ಮ್ಯಾಕ್ಸನ್ ಅವರು ನಮ್ಮ ಜೊತೆ ಇದ್ದಾರೆ. ಫಾದರ್ ಅವರು ಸರ್ ನಮಸ್ತೆ. ನಮಸ್ತೆ. ಓಕೆ, ಇನ್ಫೆನ್ಸ್ ಆಫ್ ಜೀಸಸ್ ಚರ್ಚಿನ ಒಂದು ಇತಿಹಾಸ ಇದೆ. ಇತಿಹಾಸ ಪ್ರಸಿದ್ಧ. ಬಂಟ್ವಾಳದಲ್ಲಿ ಕ್ರೈಸ್ತ ವಿಶ್ವಾಸವು 17ನೇ ಶತಮಾನದಿಂದಲೂ ಇತ್ತಂತ ಹೇಳಲಿಕ್ಕೆ ಪುರಾವೆಗಳಿವೆ. ಆ ಕಾಲದಲ್ಲಿ ಇಲ್ಲಿನ ಕ್ರೈಸ್ತ ಜನತೆಯ ಒತ್ತಾಯದ ಮೇರೆಗೆ ಅವರ ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಪೂರೈಸಲು ಗೋವಾದಿಂದ ಧರ್ಮಗುರುಗಳು ಇಲ್ಲಿ ಬಂದು 1702ನೇ ಇಸವಿಯಲ್ಲಿ ಇಲ್ಲಿನ ಒಂದು ವಿಚಾರಣಾ ಕೇಂದ್ರವನ್ನು ಸ್ಥಾಪಿಸಿದರು. ಆನಂತರ ಇಲ್ಲಿಯ ಭಕ್ತಾದಿಗಳ ಕ್ರೈಸ್ತ ಭಕ್ತರ ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಅವರು ಪೂರೈಸ್ತಾ ಇದ್ದರು. ಆ ಕಾಲದಲ್ಲಿ ಈ ಧರ್ಮ ಕೇಂದ್ರದ ವ್ಯಾಪ್ತಿಯು ಸುಮಾರು ಉಪ್ಪಿನಂಗಡಿ ಪುತ್ತೂರಿನವರೆಗೂ ಇತ್ತಂತ ಹೇಳಲಾಗಿದೆ. ಮತ್ತು ಸುಮಾರು 1784 ಇತ್ತೀಚೆಗೆ ಇಕ್ಕೆಲಗಳಲ್ಲಿ ಟಿಪ್ಪು ಸುಲ್ತಾನ್ ರವರ ಸೈನ್ಯವು ಅಂದಿನ ಚರ್ಚ್ ಕಟ್ಟಡವನ್ನು ಧ್ವಂಸ ಮಾಡಿತು ಮತ್ತು ಕ್ರೈಸ್ತರಿಗೆ ಶ್ರೀರಂಗಪಟ್ಟಣಕ್ಕೆ ಅವರು ಕೊಂಡೋದ್ರು. 1799ನೇ ಇಸವಿಯ ಇಕ್ಕೆಲಗಳಲ್ಲಿ ಅವರು ಹಿಂದೆ ಬಂದ ನಂತರ ಇಲ್ಲಿ ಪುನಃ ಒಂದು ಚರ್ಚನ್ನು ಕ್ರೈಸ್ತರು ನಿರ್ಮಿಸಿದರು. ಅಂದಿನಿಂದ ಈ ಚರ್ಚ್ ನಡೆದುಕೊಂಡು ಬಂದಿತ್ತು ಮತ್ತು ಸ್ವಾಭಾವಿಕ ನೈಸರ್ಗಿಕ ಅನಾಹುತಗಳಿಗೆ ತುತ್ತಾಗಿ
ಎರಡನೇ ಚರ್ಚ್ ಕಟ್ಟಡವು ಕೂಡ ಇಲ್ಲಿ ಧ್ವಂಸವಾಯಿತು. ಮತ್ತು ಈಗ ಇರುವ ಈ ಚರ್ಚ್ ಕಟ್ಟಡವು ಇನ್ಫಂಟ್ ಜೀಸಸ್ ಬಾಲಕ ಯೇಸುವಿಗೆ ಸಮರ್ಪಿಸಲ್ಪಟ್ಟ ಈ ಚರ್ಚ್ ಕಟ್ಟಡವು ಸುಮಾರು 75 ವರ್ಷಗಳ ಹಿಂದಿನಿಂದಲೂ ಇಲ್ಲಿ ಇದೆ ಮತ್ತು ಬಹಳಷ್ಟು ಪ್ರಸಿದ್ಧಿ ಆಗ್ತಾ ಇದೆ. ಇಲ್ಲಿನಿಂದ ಭಕ್ತಾದಿಗಳು ಇನ್ನೂ ಬೇರೆ ಕೆಲವು ಪಾಲನಾ ಕೇಂದ್ರಗಳಿಗೆ ವಿಚಾರಣಾ ಕೇಂದ್ರಗಳಿಗೆ ಒಳಪಟ್ಟು ವಿವಿಧ ಚರ್ಚ್ಗಳನ್ನು ಸ್ಥಾಪಿಸಲ್ಪಟ್ಟು ಅವುಗಳು ಹೇಳುವುದಾದರೆ ಮೊಗನಾಡು ಚರ್ಚು, ಲೊರೆಟೋ ಚರ್ಚು ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಬಾಂಬಿಲ್ ಚರ್ಚು ಮತ್ತು ತೊಡಂಬಿಳ ಚರ್ಚು, ಹೀಗೆ ವಿವಿಧ ಚರ್ಚುಗಳಲ್ಲಿ ಕ್ರೈಸ್ತರು ಆ ಚರ್ಚುಗಳಿಗೆ ಸೇರತೊಡಗಿದ್ದರು. ಮತ್ತು ಪ್ರಸ್ತುತ ಈ ಚರ್ಚಿಗೆ ಸುಮಾರು 600 ಕ್ರೈಸ್ತ ಕುಟುಂಬಗಳು ಒಳಪಟ್ಟಿವೆ. ಇಲ್ಲಿ ಸುಮಾರು 315 ವರ್ಷಗಳ ಇತಿಹಾಸದಲ್ಲಿ ಸುಮಾರು 50 ಧರ್ಮಗುರುಗಳು ಹಾಗೂ ಅಷ್ಟೇ ಸಂಖ್ಯೆ 50 ಸಹಾಯಕ ಗುರುಗಳು ಇಲ್ಲಿನ ಕ್ರೈಸ್ತ ಜನರ ಆಧ್ಯಾತ್ಮಿಕ ಸೇವೆಯನ್ನು ಗೈದಿದ್ದಾರೆ. 315 ವರ್ಷಗಳ ಇತಿಹಾಸ ಈ ಧರ್ಮ ಕೇಂದ್ರಕ್ಕೆ ಇದೆ. ಅಷ್ಟೇ ವರ್ಷಗಳ ಇತಿಹಾಸವು ಇಲ್ಲಿ ಸ್ಥಾಪಿಸಲ್ಪಟ್ಟ ಇನ್ಫಂಟ್ ಜೀಸಸ್ ಹಿರಿಯ ಪ್ರಾಥಮಿಕ ಶಾಲೆಗೂ ಇದೆ ಅಂತ ಹೇಳಲಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಇತರ ಧರ್ಮ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಪ್ರಸ್ತುತ ಸುಮಾರು 1500 ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುತ್ತಾ ಇದ್ದಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದೊಂದು ಕ್ರೈಸ್ತ ಧರ್ಮದ ಕೇಂದ್ರವಾಗಿ ಬೆಳೆದು ಬಂದಿದೆ. ಅದಾದ ನಂತರ ಮತ್ತೆ ಚರ್ಚನ್ನ ಪುನರ್ ನಿರ್ಮಾಣವನ್ನ ಮಾಡಲಾಯಿತು. ಇದೀಗ 75 ವರ್ಷದಿಂದ ಈ ಚರ್ಚ್ ಇದೆ. 600ಕ್ಕೂ ಹೆಚ್ಚು ಕ್ರೈಸ್ತ ಕುಟುಂಬದವರು ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ಗೆ ಬರ್ತಾರೆ. 50 ಧರ್ಮ ಗುರುಗಳನ್ನ ಕಂಡಂತಹ ಚರ್ಚ್ ಇದಾಗಿದೆ. ಕ್ರೈಸ್ತ ಬಾಂಧವರಿಗೆ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ನಲ್ಲಿ ಆಧ್ಯಾತ್ಮಿಕ ಸೇವೆ ನೀಡಲಾಗುತ್ತೆ. 300 ವರ್ಷಗಳ ಇತಿಹಾಸ ಹೊಂದಿರುವ ಈ ಚರ್ಚ್ ಇವತ್ತಿಗೂ ತನ್ನ ಕಳೆಗುಂದಿಲ್ಲ. ಇಲ್ಲಿ ಕ್ರೈಸ್ತ ಶಾಲೆ ಕೂಡ ಇದೆ. ನೀವು ಒಮ್ಮೆ ಬಂಟ್ವಾಳ ಬಿಸಿ ರೋಡ್ನ ಕಡೆ ಹೋದ್ರೆ ಜಾತಿ ಭೇದವನ್ನ ಬದಿಗೊತ್ತಿ ಒಮ್ಮೆ 300 ವರ್ಷಗಳ ಇತಿಹಾಸ ಇರುವ ಇನ್ಫೆಂಟ್ ಆಫ್ ಜೀಸಸ್ ಚರ್ಚ್ಗೆ ಭೇಟಿ ನೀಡಿ.
ಇವತ್ತು ಬಂಟ್ವಾಳ ತಾಲೂಕಿನಲ್ಲಿರುವಂತಹ ವಿವಿಧ ಬಗೆಯ ಪ್ರಸಿದ್ಧವಾದಂತಹ ತಾಣಗಳನ್ನು ನೀವು ನೋಡಿದ್ರಿ. ಅದೇ ರೀತಿ ಬಂಟ್ವಾಳದಲ್ಲಿರುವಂತಹ ಮೀನಿನ ಖಾದ್ಯಗಳು ಬಗೆ ಬಗೆಯುವುದು ಏನೇನೆಲ್ಲ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನಾನ್ ವೆಜ್ ಪ್ರಿಯರಿಗಂತೂ ವಾವ್, ಸೂಪರ್ ಟೇಸ್ಟಿ ಐಟಮ್ಸ್. ಅಷ್ಟಕ್ಕೂ ಇದೆಲ್ಲ ನಿಮಗೆ ಸಿಗೋದು ಬಿಸಿ ರೋಡ್ನ ಹೃದಯ ಭಾಗದಲ್ಲಿರುವ ಸೀ ಫುಡ್ ರೆಸ್ಟೋರೆಂಟ್ನಲ್ಲಿ. ಬಾಯಲ್ಲಿ ನೀರು ತರಿಸುವ ರುಚಿ ರುಚಿ ಖಾದ್ಯಗಳು. ಒಮ್ಮೆ ಹೋದ್ರೆ ಮತ್ತೆ ಮತ್ತೆ ಹೋಗ್ಬೇಕು ಅನ್ನೋ ಆಸೆ. ತವದಲ್ಲಿ ಮಾಡೋ ಫ್ರೈ ನೋಡ್ತಾ ಇದ್ರೆ ಈಗ್ಲೇ ಒಂದು ರೌಂಡ್ ಹೋಗೋ ಅನ್ನೋ ಹಾಗೆ ಆಗದೆ ಇರ್ಲಿಕ್ಕಿಲ್ಲ. ವಿವಿಧ ಬಗೆಯ ಮೀನಿನ ಖಾದ್ಯಗಳು, ಬೂತಾಯಿ, ಅಂಜಲ್, ಬಂಗುಡೆ ಹೀಗೆ ಬೇರೆ ಬೇರೆ ಮೀನಿನ ಫ್ರೈ ಅನ್ನ ನೀವು ಸವಿಬಹುದು. ಅಷ್ಟೇ ಅಲ್ಲದೆ ಚಿಕನ್ ಬಿರಿಯಾನಿ ಸೇರಿದಂತೆ ಚಿಕನ್ನ ವೆರೈಟಿ ಐಟಮ್ಸ್ ಗಳನ್ನ ನೀವು ಸವಿಬಹುದು. ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ವರ್ಗದವರು ಬಂದು ಊಟ ಮಾಡಬಹುದು. ನೀವು ಒಮ್ಮೆ ಬಿಸಿ ರೋಡ್ನ ಕಡೆ ಹೋದ್ರೆ ಸೀ ಫುಡ್ ನಲ್ಲಿ ಟೇಸ್ಟ್ ಮಾಡೋದನ್ನ ಮರಿಬೇಡಿ. ಅಂದ ಹಾಗೆ ಮೂಲತಃ ಕೃಷಿಕರಾಗಿ ಗುರುತಿಸಿಕೊಂಡ ಈ ಹೋಟೆಲ್ನ ಮಾಲೀಕರಾದ ವಿಷಾದ್ ಬಂಟ್ವಾಳ್ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ಹೊಸದಾಗಿ ಮಾಡಿದ್ದಾರೆ. ಸಿಲ್ವರ್ ಫ್ಯಾಮಿಲಿ ಹೋಟೆಲ್ ಅನ್ನು ಕೂಡ ಮಾಡಿದೆ. ಯಾಕೆಂದರೆ ಬಾಕಿದ್ದು ಮಾಂಸಾಹಾರದಲ್ಲಿ ಅಷ್ಟು ಇದು ಇರುವುದಿಲ್ಲ. ಅದೀಗ ಕೋಳಿ ಆಗಿರ್ಬೋದು, ಅದು ನಿಜವಾಗಿ ಅದು ನಾವೇ 48 ದಿವಸದಲ್ಲಿ ನಾವೇ ಸಾಕಿ ಅದನ್ನು 1 ಕಿಲೋ 800 ಅದು 2 ಕಿಲೋ 200 ತಯಾರು ಮಾಡುವಂಥದ್ದು. ಹಾಗೆ ಇದು ಮೂಲವಾಗಿ ಪ್ರೋಟೀನ್ ಇರುವಂಥ ಅಂಶ, ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ನನಗೆ 50 ವರ್ಷ ಆಗ್ತಾ ಇದೆ. ಆರೋಗ್ಯದಲ್ಲಿ ಕೂಡ ನನ್ನ ಮಟ್ಟಿಗೆ ನಾನು ತೃಪ್ತಿದಾಯಕವಾಗಿದ್ದೇನೆ. ಆದ್ದರಿಂದ ಸೀ ಫುಡ್ ಅನ್ನುವಂಥದ್ದು ಒಂದು ಹೊಸತ್ತು ಕಾನ್ಸೆಪ್ಟನ್ನು ತಂದಿದ್ದೀರಿ ನೀವು ಅನ್ನುವಂಥದ್ದು. ಮತ್ತೊಂದು ಇಲ್ಲಿ ಹೋಟೆಲಲ್ಲಿ ಏನು ಸ್ಪೆಷಲ್, ಏನು ಹೊಸತನ ಇದೆ ಅನ್ನುವಂಥದ್ದು? ನಮ್ಮ ಉದ್ದೇಶ ಅಂತೇಳಿ ಒಂದು ಹೋಟೆಲ್ ಉದ್ಯಮ ವ್ಯಾವಹಾರಿಕವಾಗಿ ನೋಡ್ಕೊಳ್ಬೋದು ನಾವು, ಅಥವಾ ಉದ್ಯಮವಾಗಿ ನೋಡ್ಕೊಳ್ಬೋದು. ಉದ್ಯಮವಾಗಿ ನೋಡ್ಕೊಳ್ಳುವಾಗ ನಾವು ಮೊದಲಾಗಿ ಶುಚಿತ್ವಕ್ಕೆ ಒತ್ತು ಕೊಡಬೇಕಾಗುತ್ತದೆ. ಮತ್ತು ಜನಗಳು ಯಾವುದನ್ನು ಇಚ್ಛೆ ಪಡ್ತಿದ್ದಾರೆ, ಅವರಿಗೆ ಯಾವುದು ಅಗತ್ಯ, ಯಾವ ರೀತಿಯಲ್ಲಿ ರುಚಿಯಲ್ಲಿ ಆಗಿರ್ಬೋದು, ಶುಚಿತ್ವದಲ್ಲಿ ಆಗಿರ್ಬೋದು, ಅದನ್ನು ಕೊಡಲಿಕ್ಕೆ ನಾವು ಖಂಡಿತವಾಗಿ ಯಶಸ್ವಿ ಆದಾಗ ವ್ಯಾಪಾರ ಖಂಡಿತವಾಗಿ ಯಶಸ್ವಿ ಆಗ್ತದೆ ಉದ್ದೇಶ ಖಂಡಿತವಾಗಿದ್ದಾನೆ. ಇತಿಹಾಸ ಪ್ರಸಿದ್ಧ ತಾಣ ಬಂಟ್ವಾಳ. ಬಂಟ್ವಾಳದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ನಾವು ನಿಮಗೆ ಕೆಲವು ಪ್ರಮುಖ ಸ್ಥಳ ಪುರಾಣ ಇತಿಹಾಸವನ್ನ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ಇಂದಿನ ಭಾಗದಲ್ಲಿ ನಮ್ಮೂರು ನಮ್ಮ ಜನದಲ್ಲಿ ತಾವು ವೀಕ್ಷಿಸಿದ್ದೀರಿ. ಪ್ರಕೃತಿ ಸೌಂದರ್ಯದ ಇನ್ನಷ್ಟು ತಾಣಗಳು ಬಂಟ್ವಾಳದ ತಾಲೂಕಿನಲ್ಲಿದೆ.
ಮುಂದಿನ ಭಾಗದಲ್ಲಿ ನಮ್ಮೂರು ನಮ್ಮ ಜನದಲ್ಲಿ ಇನ್ನಷ್ಟು ಪ್ರೇಕ್ಷಣೀಯ ಸ್ಥಳ, ಶತಮಾನವನ್ನ ಪೂರೈಸಿದ ವಿಶೇಷ ಮಳಿಗೆಗಳು, ಗತಕಾಲದ ಇತಿಹಾಸವನ್ನ ಸಾರುವ ಪ್ರೇಕ್ಷಣೀಯ ಸ್ಥಳ, ಐತಿಹಾಸಿಕ ಜೈನ ಧರ್ಮದ ಆಚಾರ ವಿಚಾರ, ಪೂಜಾ ಕೈಂಕರ್ಯಗಳ ವಿಶೇಷತೆಯನ್ನ ಮುಂದಿನ ಭಾಗದಲ್ಲಿ ವೀಕ್ಷಿಸಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.